ಬಂಟ್ವಾಳ ತಾಲೂಕಿನ ವರದಿಗಾರನೋರ್ವನ ಫೇಸ್ಬುಕ್ ಖಾತೆಯನ್ನು ಹ್ಯಾಕ್ ಮಾಡಿ ಹಣದ ಅವಶ್ಯಕತೆ ಇದೆ, ಹಾಗಾಗಿ ಹಣ ನೀಡುವಂತೆ ಮೆಸೇಜ್ ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಬಂಟ್ವಾಳ ನಿವಾಸಿ ರತ್ನದೇವ್ ಪುಂಜಾಲಕಟ್ಟೆ ಅವರ ಫೇಸ್ಬುಕ್ ಖಾತೆಯನ್ನು ಹ್ಯಾಕ್ ಮಾಡಿದ ಅಪರಿಚಿತ ವ್ಯಕ್ತಿಗಳು ಹಣದ ಬೇಡಿಕೆ ಇಟ್ಟಿದ್ದಾರೆ. ಪುಂಜಾಲಕಟ್ಟೆ ವ್ಯಾಪ್ತಿಯಲ್ಲಿ ದಿನಪತ್ರಿಕೆ ವರದಿಗಾರನಾಗಿ ಕೆಲಸ ಮಾಡುವ ರತ್ನದೇವ್ ಅವರಿಗೆ ಈ ಘಟನೆಯಿಂದ ಕಿರಿಕಿರಿಯಾಗಿದ್ದು, ಈ ಬಗ್ಗೆ ಬಂಟ್ವಾಳ ನಗರ ಠಾಣಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಜೊತೆಗೆ ರತ್ನದೇವ್ ಅವರ ಫೇಸ್ಬುಕ್ ಹ್ಯಾಕ್ ಮಾಡಲಾಗಿರುವುದರಿಂದ ಮತ್ತು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಹಣ ವಸೂಲಿಗೆ ಯತ್ನಿಸಿರುವುದರಿಂದ ಅವರ ಸ್ನೇಹಿತರು ಹಣ ನೀಡದಂತೆ ಮನವಿಯನ್ನು ಮಾಡಿದ್ದಾರೆ.